ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಾಪು ಪುರಸಭೆಗೆ 23 ವಾರ್ಡ್ಗಳಲ್ಲಿ ಚುನಾವಣೆ ನಡೆಯಲಿದೆ. 2016ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಪು ಪುರಸಭೆಯ ಎರಡನೇ ಚುನಾವಣೆ ಡಿಸೆಂಬರ್ 27ರಂದು ನಡೆಯಲಿದೆ. ಈಗಾಗಲೇ ಎಲ್ಲಾ ಪಕ್ಷಗಳು ಸಜ್ಜಾಗಿದ್ದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಾಪು ಪುರಸಭೆಗೆ 23 ವಾರ್ಡ್ಗಳಲ್ಲಿ ಚುನಾವಣೆ ನಡೆಯಲಿದೆ. 2016ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಪು ಪುರಸಭೆಯ ಎರಡನೇ ಚುನಾವಣೆ ಡಿಸೆಂಬರ್ 27ರಂದು ನಡೆಯಲಿದ್ದು 23 ವಾರ್ಡ್ಗಳಲ್ಲಿ ಸುಮಾರು 17,074 ಮತದಾರರಿದ್ದಾರೆ. ಈ ಪೈಕಿ 9,024 ಮಹಿಳೆ ಮತದಾರರು, 8,049 ಪುರುಷ ಮತದಾರರು ಹಾಗೂ 1 ತೃತೀಯ ಲಿಂಗಿ ಮತದಾರರನ್ನ ಹೊಂದಿದೆ. 24 ವಾರ್ಡ್ಗಳಲ್ಲಿ ಮಹಿಳಾ ಮತದಾರರು ಅಧಿಕವಾಗಿದ್ದು 1 ವಾರ್ಡ್ನಲ್ಲಿ ಪುರುಷ ಪ್ರಾಬಲ್ಯವನ್ನ ಹೊಂದಿದೆ. ಕಾಪು ಪುರಸಭೆಯ 23 ವಾರ್ಡ್ಗಳಲ್ಲಿ 11 ವಾರ್ಡ್ಗಳಿಗೆ ಮಹಿಳಾ ಮೀಸಲಾತಿ ನಿಗದಿಯಾಗಿದೆ. ಪುರಸಭಾ ಚುನಾವಣೆ ನಮಗೆ ಪ್ರತಿಸ್ಪರ್ಧಿ ಬಿಜೆಪಿಯವರು. ನಮ್ಮಲ್ಲಿ ಕೂಡ 23 ಕ್ಷೇತ್ರ ಕೂಡ ನಾವು ಅಭ್ಯರ್ಥಿ ಹಾಕುವಂತ ತಯಾರಿ ನಡೆಸಿದ್ದೇವೆ. ಇವಾಗಲೇ ಬಿಜೆಪಿಯ ನಾಯಕರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಅಭಿವೃದ್ಧಿಯ ಆಧಾರದ ಮೇರೆಗೆ ನಾವು ಚುನಾವಣೆಗೆ ಹೋಗ್ತೇವೆ ಅಂತೇಳಿ. ನಾವು ಕೂಡ ಹೇಳುವಂಥದ್ದು ಅದೇ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಜನವಿರೋಧಿ ಕಾರ್ಯಕ್ರಮಗಳು ಏನಿದೆ ಅದನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗುವಂಥದ್ದು. ಪುರಸಭೆ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಕಾಂಗ್ರೆಸ್ ಪಕ್ಷ ಸರ್ಕಾರ ಇರುವಾಗ ಆಗಿತ್ತು. ನಾವು ವಾಗ್ದಾನ ಮಾಡಿತ್ತು 100 ಕೋಟಿಗಿಂತ ಮಿಕ್ಕಿ ಅನುದಾನ ತರ್ತೇವೆ ಅಂತೇಳಿ. ಅನುದಾನವನ್ನು ಜೋಡಣೆ ಮಾಡಿ ಮಂಜೂರು ಮಾಡಿಸಿ ನಮ್ಮ ಭರವಸೆ ಏನಿತ್ತು ಅದಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡಿದ್ದೇವೆ. ಕಾಪು ಪುರಸಭೆ 2016ರಲ್ಲಿ ಪ್ರಥಮ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬಹುಮತ ಪಡೆದು ಮೊದಲ ಅಧಿಕಾರ ಚಲಾಯಿಸಿದ್ದು. ಎರಡನೇ ಅವಧಿಗೆ ರಾಜ್ಯ ಸರ್ಕಾರದ ಮೀಸಲಾತಿಯ ಗೊಂದಲದಿಂದ ಸುಮಾರು 17 ತಿಂಗಳು ಪುರಸಭೆ ಆಡಳಿತಾಧಿಕಾರಿ ಅಧಿಕಾರವನ್ನು ನಡೆಸಿತ್ತು. ನಂತರದ ದಿನಗಳಲ್ಲಿ 8 ತಿಂಗಳು ಬಿಜೆಪಿ ಆಡಳಿತವನ್ನು ನಡೆಸಿತ್ತು. ಒಟ್ಟಾರೆ 5 ವರ್ಷ ಕಾಂಗ್ರೆಸ್, ಬಿಜೆಪಿ ಮತ್ತು ಪುರಸಭೆ ಆಡಳಿತ ಅಧಿಕಾರಿ ಸೇರಿ ಪುರಸಭೆಯನ್ನು ನಡೆಸಿತ್ತು. ಭಾರತೀಯ ಜನತಾ ಪಾರ್ಟಿಯ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಪು ಪುರಸಭಾ ಪ್ರದೇಶಗಳಲ್ಲಿ ಇವತ್ತು 23 ವಾರ್ಡ್ಗಳಲ್ಲಿ ನಮ್ಮ ಪುರಸಭೆ ಚುನಾವಣೆ ಆಗ್ತಾ ಇದೆ. ನಾವು 23 ವಾರ್ಡಿಗೆ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಮೊದಲಾಗಿ ನಾವು ಘೋಷಣೆ ಮಾಡಿದ್ದೇವೆ. ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿ ಇವತ್ತೆಲ್ಲರೂ ಕೂಡ ನಮ್ಮ ನಿರೀಕ್ಷೆ, ಅಪೇಕ್ಷೆ 23ರಲ್ಲಿ 23 ಜನ ಕೂಡ ಗೆಲ್ಲುವಂಥ ವಾತಾವರಣ ಇದೆ. ಆದರೂ ಸ್ವಲ್ಪ ಕೆಲವು ಕಡೆ ಕಠಿಣ ಕ್ಷೇತ್ರ ಇದ್ದರೂ ಕೂಡ ಕನಿಷ್ಠ 18ಕ್ಕಿಂತ ಹೆಚ್ಚು ಸ್ಥಾನ ಖಂಡಿತವಾಗಿ ನಾವು ಗೆಲ್ತೇವೆ ಎಂಬ ಒಂದು ದೃಢ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಒಳ್ಳೊಳ್ಳೆ ಯೋಜನೆ ಕಾರ್ಯಕ್ರಮ ನಾವೆಲ್ಲ ಕೊಟ್ಟಿದ್ದೇವೆ. ಕಾಪುನ ಜನತೆ 100-150 ಕೋಟಿ ತರ್ತೇವೆ ಅಂತ ಹೇಳಿದ್ರೆ ಎಷ್ಟು ಅಂಕಿಅಂಶ ಕೊಡಲಿ, ಅಂಕಿಅಂಶ ಕೊಟ್ಟರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಎಷ್ಟು ತಂದಿದ್ದಾರೆ ಫಸ್ಟ್ ಹೇಳಿ. ಬಿಲ್ಡಿಂಗ್ ಒಂದು ಆಗಿದೆ, ಅದಕ್ಕೆ ನಾನು ಯಾರು ಬಂದರೂ ಕೂಡ ಈಗ ನಾವು ಕಾಪು ತಾಲೂಕಿಗೆ ಮಿನಿ ವಿಧಾನಸೌಧ ತಂದಿದ್ದೇವೆ. ಅದು ಯಾರು ಬಂದರೂ ಮಿನಿ ವಿಧಾನಸೌಧ ಕೋಟಾ ಇರ್ತದೆ. ತಾಲೂಕು ಬಂದಾಗ ಅದರೊಟ್ಟಿಗೆ ಮಿನಿ ವಿಧಾನಸೌಧ ಬರ್ತದೆ. ನಾನು 10 ಕೋಟಿ ಅದಕ್ಕೆ ಶಿಫಾರಸು ಹೋದ ಕೂಡಲೇ ಹಣ ಬರೆದು ನಾನು ನಿಂತು ತರಿಸಿ ಈಗ ಬಿಲ್ಡಿಂಗ್ ಆಗ್ತಾಯಿದೆ. ಮುಂದಿನ ಆಗಸ್ಟ್ ಒಳಗೆ ನಾವು ಆ ಬಿಲ್ಡಿಂಗ್ ಮಿನಿ ವಿಧಾನಸೌಧವನ್ನು ತಾಲೂಕು ಕಚೇರಿಯನ್ನು ಮಾಡಬೇಕಂತ ಯೋಚನೆಯಲ್ಲಿದ್ದೇವೆ. ಇದೀಗ ಎರಡನೇ ಹಂತಕ್ಕೆ ಚುನಾವಣೆಗೆ ಸಜ್ಜಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲ ವಾರ್ಡ್ಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು, ಜೆಡಿಎಸ್ 8 ವಾರ್ಡ್ಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಇದರ ಜೊತೆಗೆ ಪಕ್ಷೇತರರು ಮತ್ತು ಇನ್ನಿತರ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಪ್ರಥಮ ಹಂತದ ಚುನಾವಣಾ ಸಂದರ್ಭ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಅವರು ಶಾಸಕರಾಗಿದ್ದರು. ಈ ಬಾರಿಯ ಚುನಾವಣೆಯಲ್ಲಿ ಲಾಲಾಜಿ ಆರ್ ಶಾಸಕರಾಗಿದ್ದಾರೆ. ಬದಲಾಗಿ ಪ್ರಾಧಿಕಾರವನ್ನು ತರಾತುರಿಯಲ್ಲಿ ತಂದು ಜನರನ್ನು ತೊಂದರೆಗೀಡು ಮಾಡಿದ್ದಾರೆ. ಅವರು ಏನು ಟ್ಯಾಕ್ಸನ್ನು ಏರಿಕೆ ಮಾಡೋದಿಲ್ಲ ಅಂತ ಹೇಳಿದರು, ಅದನ್ನು ಸುಮಾರು 10 ಪಟ್ಟು ಟ್ಯಾಕ್ಸನ್ನು ಏರಿಕೆಯಾಗಿ ಮೊದಲೇ ಜನರು ಕಂಗಾಲಾಗಿದ್ದಾರೆ. ಕೊರೋನಾ ಮಹಾಮಾರಿಯಿಂದ, ಎಲ್ಲ ವ್ಯವಸ್ಥೆಯಿಂದ ಜನರು ಎಲ್ಲ ರೀತಿಯಲ್ಲೂ ತೊಂದರೆಯನ್ನು ಅನುಭವಿಸಿದ್ದಾರೆ. ಅಭಿವೃದ್ಧಿ ಕಾಣ್ತಾ ಇಲ್ಲ. ಕೇವಲ ಟ್ಯಾಕ್ಸ್ ಬಾಕಿ ಅವರದೆಲ್ಲ ಈಗ ಝೋನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಜನರು ತುಂಬ ಆತಂಕದಲ್ಲಿದ್ದಾರೆ. ನಾವು ಸಮರ್ಥ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ. ನಮಗೆ ವಿಶ್ವಾಸ ಇದೆ ಕಾಪು ಪುರಸಭಾ ವ್ಯಾಪ್ತಿಯ ಜನರು
ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನಾವು ಪುರಸಭೆಯ ಒಳಗೆ ಹೋಗಿ ಆ ಪುರಸಭೆಯ ಏನು ಅವರ ಅಧಿಕಾರಾವಧಿಯಲ್ಲಿ ಏನೆಲ್ಲ ಅವರು ಮಾಡಲಿಲ್ಲ ಅದನ್ನು ನಾವು ಮಾಡಿ ತೋರಿಸ್ತೇವೆ. ಕಾಪು ಪುರಸಭೆಯನ್ನು ಮಾದರಿಯಾಗಿ ಮಾಡ್ತೇವೆ. ಒಟ್ನಲ್ಲಿ 2 ಪಕ್ಷಗಳಿಗೆ ಕಾಪು ಪುರಸಭೆಯನ್ನ ಗೆಲ್ಲಲೇಬೇಕೆಂಬ ಪಣತೊಟ್ಟು ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಜೆಡಿಎಸ್ ಕೂಡ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪ್ರಯತ್ನ ನಡೆಸುತ್ತಿದೆ. ಏನೇ ಆಗಲಿ ಈ ಬಾರಿ ಕಾಪು ಜನತೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಟ್ಲ ನ್ಯೂಸ್, ಉಡುಪಿ.